പ്രാവശ്യമാണ് ടാലന്റ് സെർച്ച് 2026 എന്ന പേരിലാണ് നമ്മൾ ഈ പ്രാവശ്യം പരിപാടി നടത്തുന്നത്. ಮೂಸ ಹಾಜಿ ಅಲ್ವಾಯಿ ಸ್ಮರಣಾರ್ಥ ಮಣಿಮುಂಡ ಎಜುಕೇಷನಲ್ ಸೊಸೈಟಿಯ 3ನೇ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ ಆಗಸ್ಟ್ 4ರಂದು. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. ಎಕ್ಸ್ಪೆಕ್ಟ್ ಲೈಫ್. ಶಿಕ್ಷಣ, ಸಾಮಾಜಿಕ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆ ನೀಡಿದ ದಿವಂಗತ ಮೂಸ ಹಾಜಿ ಅಲ್ವಾಯಿ ಅವರ ಸ್ಮರಣಾರ್ಥ ಮಣಿಮುಂಡ ಎಜುಕೇಷನಲ್ ಸೊಸೈಟಿಯ ಆಶ್ರಯದಲ್ಲಿ 3ನೇ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ ಆಗಸ್ಟ್ 4ರಂದು ಮಣಿಮುಂಡ ಶಾಲೆಯಲ್ಲಿ ನಡೆಯಲಿದೆ ಎಂದು ಸಂಘಟಕರು ಕುಂಬಳೆ ಪ್ರೆಸ್ ಫೋರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1977ರಿಂದ ಶಿಕ್ಷಣ, ಸಾಮಾಜಿಕ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣಿಮುಂಡ ಎಜುಕೇಷನಲ್ ಸೊಸೈಟಿ ಹಿಂದುಳಿದ ವರ್ಗದ ಬಾಲಕಿಯರಿಗೆ ವೃತ್ತಿಪರ ತರಬೇತಿ, ವಿವಿಧ ಸೇವಾ ಚಟುವಟಿಕೆಗಳು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಸೊಸೈಟಿಯ ಸಂಸ್ಥಾಪಕರಾದ ಮೂಸ ಹಾಜಿ ಅಲ್ವಾಯಿ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಅವರು ಮುಸ್ಲಿಂ ರಿಲೀಫ್ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು, ಮಂಗಲ್ಪಾಡಿ ಪಂಚಾಯತ್ ಮುಸ್ಲಿಂ ಲೀಗ್ ಉಪಾಧ್ಯಕ್ಷರು, ಕೆವಿವಿಇಎಸ್ ಉಪ್ಪಳ ಘಟಕದ ಪದಾಧಿಕಾರಿಗಳು, ಮಂಗಲ್ಪಾಡಿ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಉಪ್ಪಳ ರೈಲ್ವೆ ಆಕ್ಷನ್ ಸಮಿತಿಯ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದರು. ಉಪ್ಪಳ ಮಣಿಮುಂಡ ರಸ್ತೆ ನಿರ್ಮಾಣ ಹಾಗೂ ಉಪ್ಪಳ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿದ್ದರು. ಮಂಜೇಶ್ವರ ಉಪಜಿಲ್ಲೆಯ ಯುಪಿ ಹೈಸ್ಕೂಲ್ ಮತ್ತು ಹೈಯರ್ ಸೆಕೆಂಡರಿ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಈ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ. ಸಂಬಂಧಿತ ತರಗತಿಗಳ ಪಠ್ಯಕ್ರಮವನ್ನು ಆಧರಿಸಿ ಎಲ್ಲ ಶೈಕ್ಷಣಿಕ ವಿಷಯಗಳು ಹಾಗೂ ಸಾಮಾನ್ಯ ಜ್ಞಾನ ವಿಷಯಗಳಿಂದ OMR ವಿಧಾನದಲ್ಲಿ ಪರೀಕ್ಷೆ ನಡೆಯಲಿದೆ. ವಿಜೇತರಿಗೆ ಕ್ರಮವಾಗಿ ₹2,222, ₹1,555 ಹಾಗೂ ₹1,111 ನಗದು ಬಹುಮಾನದೊಂದಿಗೆ ಸ್ಮರಣಿಕೆ ನೀಡಲಾಗುತ್ತಿದೆ. ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುವುದು. ನೋಂದಣಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮುಹಮ್ಮದ್ ಆಸಿಂ ಮಣಿಮುಂಡ, ಶೇಖ್ ಮುಹಿಯುದ್ದೀನ್ ಸಾಬೀರ್, ಸಿಯಾನಾ ಸಾಬೀರ್, ಮುಹಿಯುದ್ದೀನ್ ಶಿಹಾಬ್ ಹಾಗೂ ಮುಫೀದ್ ಪೊಸೋಟ್ ಉಪಸ್ಥಿತರಿದ್ದರು. ಮಂಜೇಶ್ವರ ಬ್ಲಾಕ್ನಲ್ಲಿ ಹೊರಬರುವ ವಿದ್ಯಾರ್ಥಿಗಳನ್ನು ನಾವು ಅಳವಡಿಸುವ ಪ್ರಯತ್ನ ಪಡ್ತೇವೆ. Listening to us, the parents, the members of the Manjeshwar sub-district, to enroll your students into this examination and make it a successful one. So we look forward to a maximum number of participation because this is much more than an examination. It is identifying children and motivating them further to participate and dream and achieve better. So I request everyone to join hands in this cause or a service for a sake. There is a motto behind this. I would request everyone to be a part of it. Thank you.